ಕುಲಶೇಖರದಲ್ಲಿ ಉಳಾಯಿಬೆಟ್ಟು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಯೂಸುಫ್ ಮೇಲೆ ನಡೆದ ಹಲ್ಲೆ ಖಂಡನೀಯ. ಯೂಸುಫ್ ಜನರ ಮನ್ನಣೆ ಪಡೆದ ಕಾಂಗ್ರೆಸ್ ನಾಯಕರಾಗಿದ್ದು, ಇದನ್ನ ಸಹಿಸಲಾಗದೆ ಗೂಂಡಾಗಳು ಅವರ ಮೇಲೆ ಹಲ್ಲೆ ನಡೆಸಿರುವುದು ಖಂಡನೀಯ ಎಂದು ಮಾಜಿ ಶಾಸಕ ಮೊಯ್ದೀನ್ ಬಾವ ವಾಗ್ದಾಳಿ ನಡೆಸಿದ್ರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಳೆದ 3 ದಿನದ ಹಿಂದೆ ಕುಲಶೇಖರದಲ್ಲಿ ಕಾಂಗ್ರೆಸ್ ನಾಯಕ ಯೂಸುಫ್ ಮೇಲೆ ಹಲ್ಲೆಗೆ ಯತ್ನಿಸಿರುವುದು ಖಂಡನೀಯ. ಅಲ್ಪಸಂಖ್ಯಾತ ನಾಯಕ ಮೇಲೆ ಹಲ್ಲೆ ಮಾಡಿ ಕೋಮು ಸೌಹಾರ್ದತೆಯನ್ನ ಕೆರಳಿಸುವ ಕೆಲಸ ಮಾಡುತ್ತಿದ್ದಾರೆ. ಈಗಾಗಲೇ ಪಂಚಾಯತ್ ಚುನಾವಣೆ ಘೋಷಣೆ ಆಗಿದೆ. ಇದಕ್ಕಾಗಿ ಪಂಚಾಯತ್ನ ಮೂಲಕ ಕೋಮು ಭಾವನೆಯನ್ನ ಕೆರಳಿಸುವ ಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿದ್ರು. ಬೈಕ್ನಲ್ಲಿ ಬಂದು ಇವರ ಮೇಲೆ ತಲವಾರಿನಿಂದ ಹಲ್ಲೆ ಮಾಡಲಿಕ್ಕೆ ಕಾರನ್ನೆಲ್ಲ ಪುಡಿ ಮಾಡ್ತಾರೆ. ಕಾರನ್ನು ಕಲ್ಲಿನಿಂದ ಜಜ್ಜಿ ಮಾಡುವಂತಹ ಸಂದರ್ಭದಲ್ಲಿ ಇವರು ಭಯದಿಂದ ಗಾಡಿಯನ್ನು ನಿಲ್ಲಿಸದೆ ಆದಷ್ಟು ಇವರ ಪ್ರಾಣವನ್ನು ಉಳಿಸುವ ಉದ್ದೇಶದಿಂದ ಗಾಡಿಯನ್ನು ಸೀದಾ ತೆಗೆದುಕೊಂಡು ಉಳಾಯಿಬೆಟ್ಟಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಹೇಳಿದರೆ ಅಲ್ಲಿ ಕೋಮು ಗಲಭೆ ಆಗುವಂತಹ ಪರಿಸ್ಥಿತಿ ಉದ್ಭವಿಸುತ್ತದೆ. ಬಿಜೆಪಿಯವರಿಗೆ ಬೇಕಾಗಿರುವಂತಹದ್ದು ಒಂದು ಅಲ್ಪಸಂಖ್ಯಾತ ನಾಯಕನ ಮೇಲೆ ಹಲ್ಲೆ ಮಾಡಿ ಕೋಮು ಭಾವನೆಯನ್ನು ಕೆರಳಿಸಿ ಈ ಭಾಗದಲ್ಲಿ ಪಂಚಾಯತ್ ಚುನಾವಣೆಯ ಸಂದರ್ಭದಲ್ಲಿ ಈಗಾಗಲೇ ಡಿಸೆಂಬರ್ನೊಳಗೆ ಪಂಚಾಯತ್ ಚುನಾವಣೆ ಆಗಬೇಕು ಅಂತ ಹೇಳುವಂತಹ ಒಂದು ಆದೇಶ ಬಂದಿದೆ.